ಇನ್ನೂ ಚಿಕ್ಕ ವಯಸ್ಸು, 50ರ ಒಳಗಡೆ ಅವನು. ಹ್ಮ್. ನಮ್ಮ ಜೊತೆ ಒಡನಾಡಿಯಾಗಿ ಭಾಳ ವರ್ಷಗಳ ಕಾಲ ಕೆಲಸ ಮಾಡಿದವನು. ಸುನಿಲ್ ಕುಮಾರ್ ಅವರು ರಾಜ್ಯ ಸಂಚಾಲಕರಾದ ನಂತರ ಬಜರಂಗ ದಳದ ರಾಜ್ಯ ಸಂಚಾಲಕನಾಗಿ ಬಜರಂಗ ದಳದ ಸಂಘಟನೆ ಬಲವಾಗಿ ಬೇರೂರೋದಕ್ಕೆ ಅವನದು ಪಾತ್ರ ಇದೆ. ಇಷ್ಟು ಬೇಗ ಅಗಲ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ಆಗಾಗ ಅವನು ವೈಚಾರಿಕವಾಗಿ ಕೆಲವೊಮ್ಮೆ ಅರ್ಥ ಆಗದೇ ಇರುವಂಥ ಮನಸ್ಥಿತಿ ಆದರೂ ಕೂಡ ನಮಗೆ ವೈಯಕ್ತಿಕ ಸ್ನೇಹ ಸಂಬಂಧಗಳನ್ನ ಇಟ್ಕೊಂಡಿದ್ವಿ. ಕೆಲವೊಮ್ಮೆ ಪರವಾಗಿ, ಕೆಲವೊಮ್ಮೆ ವಿರುದ್ಧವಾಗಿ, ಕೆಲವೊಮ್ಮೆ ಮಧ್ಯಸ್ಥನಾಗಿ, ಕೆಲವೊಮ್ಮೆ ತಟಸ್ಥವಾಗಿ, ಹೀಗೆ ಅವನು ಮಹೇಂದ್ರ ನಡ್ಕೋತಿದ್ದ. ಅದರ ನಡುವೆನೂ ಅವನಲ್ಲಿ ಗುರುತಿಸುವ, ಗಮನಿಸುವ ಕೆಲವು ಒಳ್ಳೆಯ ಸಂಗತಿಗಳಿತ್ತು. ಇಷ್ಟು ಬೇಗ ನಮ್ಮನ್ನು ಅಗಲ್ತಾನೆ, ಅದು ಹೀಗೆ ಆಕಸ್ಮಿಕವಾಗಿ ಸಡನ್ನು ಡೆತ್ ಬರುತ್ತೆ ಅಂತ ನಾವು ಯಾರೂ ನಿರೀಕ್ಷೆ ಮಾಡಿದ್ವಿ. ಈ ಸಾವು ದುರದೃಷ್ಟಕರ, ಅನಿರೀಕ್ಷಿತ, ನಾವ್ಯಾರೂ ನಿರೀಕ್ಷೆ ಮಾಡದೇ ಇರುವಂಥ ಸಾವು. ಬಹುಶಃ ನಾನು ಕಡೆಯದಾಗ ಅವನ ಹತ್ರ ಮಾತಾಡಿದ್ದು 1.5 ತಿಂಗಳ ಹಿಂದೆ. ನಂತರದಲ್ಲಿ ಇದರಿಂದ ಹೊರಬಂದ ನಂತರದಲ್ಲಿ ಸಂಪರ್ಕದಲ್ಲಿ ನಮ್ಮ ಸಂಘಟನೆ ಬಿಟ್ಟ ನಂತರನೂ ವೈಯಕ್ತಿಕವಾಗಿ ಆಗಾಗ ಸಂಪರ್ಕದಲ್ಲಿ ಮಾತಾಡಿಕೊಂಡು ಇದ್ವಿ. ನಮಗೇನು ವೈಚಾರಿಕವಾಗಿ ಬೇರೆ ಬೇರೆ ಅಂತಾದರೂ ವ್ಯಕ್ತಿಗತವಾಗಿರ್ತಕ್ಕಂಥ ಸಂಬಂಧ ನಾವೇನು ಕಳ್ಕೊಂಡಿರಲಿಲ್ಲ. ಸೈದ್ಧಾಂತಿಕ ಭಿನ್ನತೆ ಇತ್ತು ಅಂತ ಹಾಗೇನು ಅರ್ಥ ಆಗ್ತಿರಲಿಲ್ಲ. ಅವರಿಗೊಂದು ಮಹತ್ವಾಕಾಂಕ್ಷೆ ಇದ್ದ ವ್ಯಕ್ತಿ. ಅವನ ನಿರೀಕ್ಷೆಗಳೇನಿದ್ದೋ ಗೊತ್ತಿಲ್ಲ ನಮಗೆ ಆ ಥರ ಭಾಳ ಸರಿ ಅವನು ನಮ್ಗೆ ಅರ್ಥನೇ ಆಗ್ತಿರಲಿಲ್ಲ. ನಾನು ಹಂಗೆ ಹೇಳೇ ಇರಲಿಲ್ಲ ರೀ ಅವನು. ಬಟ್ ಸಾವು ಬರಬಾರ್ದು.